ಬೆಳ್ವೆಯ ಗುಮ್ಮಹೊಲ ಎಂಬಲ್ಲಿನ ಸಂತ ಜೋಸೆಫರ ಚರ್ಚ್ ಧರ್ಮಗುರುಗಳು ಭಕ್ತಾದಿಗಳಿಗೆ ಅವಹೇಳನ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆಂದು ಆರೋಪಿಸಿ ಚರ್ಚಿನ ಮುಂಭಾಗ ಭಕ್ತರು ಪ್ರತಿಭಟನೆ ನಡೆಸಿದ್ದು, ವಾರದೊಳಗಡೆ ಧರ್ಮಗುರುಗಳ ಬದಲಾವಣೆ ಮಾಡದಿದ್ದಲ್ಲಿ ಪ್ರತಿಭಟನೆಯ ಜೊತೆಗೆ ಕ್ರೈಸ್ತ ಧರ್ಮ ತ್ಯಜಿಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸುಮಾರು 60 ವರ್ಷಗಳ ಇತಿಹಾಸವಿರುವ ಉಡುಪಿ ಹೆಬ್ರಿ ತಾಲೂಕಿನ ಬೆಳ್ವೆ ಗುಮ್ಮಹೊಲದ ಸಂತ ಜೋಸೆಫ್ ಚರ್ಚ್ಗೆ ಕಳೆದ 3 ತಿಂಗಳ ಹಿಂದೆ ಗುರುಗಳಾಗಿ ಬಂದ ಅಲೆಕ್ಸಾಂಡರ್ ಲೂಯಿಸ್ ಅವರು ಭಕ್ತಾದಿಗಳಿಗೆ ಅವಹೇಳನ ಮಾಡಿದ್ದಲ್ಲದೆ ಶೂಟ್ ಮಾಡುವುದಾಗಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಅಧಿಕಾರ ದುರುಪಯೋಗಪಡಿಸಿಕೊಂಡು ಐಷಾರಾಮಿ ಜೀವನಕ್ಕಾಗಿ ಭಕ್ತರ ಮನಸ್ಸಿಗೆ ಘಾಸಿ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥ ಪ್ರವೀಣ್ ಲೋಬಾ ಅವರು, ಭಕ್ತರು ಈ ಬಗ್ಗೆ ಶಂಕರನಾರಾಯಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಉಡುಪಿ ಧರ್ಮ ಪ್ರಾಂತ್ಯದ ಬಿಷಪ್ ಅವರಿಗೂ ಮನವಿಯನ್ನ ಸಲ್ಲಿಸಲಾಗಿದೆ. ಆದರೆ ಧರ್ಮ ಪ್ರಾಂತ್ಯದ ಆಡಳಿತ ಮಂಡಳಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದೆ ಫಾದರ್ ಪರವಾಗಿಯೇ ಇದ್ದಾರೆ ಎಂದು ಕೂಡ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕಳೆದ 3 ತಿಂಗಳುಗಳಿಂದ ಇಲ್ಲಿ ತಮ್ಮ ಸೇವೆಗಾಗಿ ಆಗಮಿಸಿರುವ ಗುರುಗಳಾದ ಅಲೆಕ್ಸ್ ಅವರು ಭಕ್ತರೊಂದಿಗೆ ಅನುವಾಗಿ ವರ್ತಿಸಿ ಯಾವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮಗೆ ಅವಕಾಶ ಕೊಡದೆ ಬಹಳಷ್ಟು ನೋವನ್ನು ಕೊಟ್ಟಿರುತ್ತಾರೆ. ಈ ಬಗ್ಗೆ ನಾವು ನಮ್ಮ ಹಾಗೂ ಬಹಳ ಕಷ್ಟದಿಂದ ಬಹಳಷ್ಟುಗಳಿಂದ ನಾವು ಕಟ್ಟಿರುವ ಚರ್ಚಿನ ಕಟ್ಟಡಕ್ಕೂ ಕೂಡ ಹಾನಿ ಮಾಡಿರುತ್ತಾರೆ. ಈ ಬಗ್ಗೆ ಈ ಎಲ್ಲ ವಿಚಾರಗಳನ್ನು ನಾವು ನಮ್ಮ ಉಡುಪಿಯ ಧರ್ಮಾಧ್ಯಕ್ಷರಿಗೆ ಸವಿಸ್ತರವಾಗಿ ತಿಳಿಸಿರುತ್ತೇವೆ. ಆದರೆ ಅವರು ಇದನ್ನು ಅವರ ಈ ನಡೆಯನ್ನು ಸಮರ್ಥಿಸಿಕೊಳ್ಳುತ್ತಾರೆ ಹೊರತು ಯಾವುದೇ ರೀತಿಯ ಭಕ್ತಾದಿಗಳಿಗೆ ಒಂದು ಸ್ಪಂದನೆಯನ್ನು ಕೊಟ್ಟಿಲ್ಲ ಹಾಗೂ ನಮಗೆ ನ್ಯಾಯವನ್ನು ಕೊಟ್ಟಿಲ್ಲ. ಈ ಬಗ್ಗೆ ನಾವು ಇಂದಿನ ದಿನ ಈ ಖಂಡನಾ ಸಭೆಯನ್ನು ಮಾಡಿ ಮುಂದಿನ 1 ವಾರದೊಳಗೆ ನಮ್ಮಲ್ಲಿ ಇಲ್ಲಿ ಶಾಂತಿ ಸ್ಥಾಪಿಸಿ ಅವರನ್ನು ವರ್ಗಾವಣೆ ಮಾಡದಿದ್ದಲ್ಲಿ ಮುಂದಿನ ದಿನ ನಾವು ಅಹೋರಾತ್ರಿ ಧರಣಿ ಕೂತ್ಕೊಳ್ತೇವೆ, ಉಪವಾಸ ಕೂತ್ಕೊಳ್ತೇವೆ ಎನ್ನುವ ಮಾತನ್ನು ಹೇಳುತ್ತಾ, ಆದರೆ ಇಷ್ಟು ವರ್ಷದಿಂದ ಇಂತಹ ಗುರುಗಳು ನಮ್ಮ ಈ ಸಂಸ್ಥೆಗೆ ಬಂದಿಲ್ಲ. ದಯಮಾಡಿ ಜನರಿಗೆ ಸ್ಪಂದಿಸದ ಧರ್ಮಗುರುಗಳು ನಮಗೆ ಖಂಡಿತ ಬೇಡ. ಇನ್ನು ಮುಂದೆ ಆದರೂ ಈ ಸಂಸ್ಥೆಗೆ ಒಳ್ಳೆ ಗುರುಗಳನ್ನು ನೇಮಿಸಿ ಇವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕಾಗಿ ತಮ್ಮಲ್ಲಿ ನಾವು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಹಾಗೆ ಕೂಡಲೇ 1 ವಾರವನ್ನು ಇಲ್ಲಿ ಸಮಯ ಕೊಟ್ಟಿರುತ್ತಾರೆ. ಮುಂದಿನ ದಿನಗಳಲ್ಲಿ ಅನುಮತಕ್ಕೆ ನಾವು ಕಾರಣರಲ್ಲ ಎಂಬುದನ್ನು ಅವರು ಮನಗಂಡಲಿ. ಇಂದಿನ ಜನರಿಗೆ ಪ್ರೀತಿ ವಿಶ್ವಾಸವೂ ಬೇಕು, ಧರ್ಮಗುರುಗಳ ಅಗತ್ಯವೂ ಬೇಕೆಂದಿರುವುದರಿಂದ ಈ 3 ತಿಂಗಳಿಂದ ನಮ್ಮ ಪೂಜೆ ಆ ಪುರಸ್ಕಾರಕ್ಕೆ ಇಲ್ಲಿ ನಾವು ಯಾರಿಗೂ ಹೋಗಲು ಅಡ್ಡಿಪಡಿಸುತ್ತಿದ್ದಾರೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಈ ಗುರುಗಳನ್ನು ವರ್ಗಾವಣೆ ಮಾಡಿ ಈ ಒಳ್ಳೆಯ ಗುರುಗಳನ್ನು ಇಲ್ಲಿ ನಮಗೆ ನೇಮಿಸಬೇಕಾಗಿ ಈ ಬಂಧು ಮಿತ್ರರಿಂದ ನಾವು ಕಳಕಳಿಯಿಂದ ವಿನಂತಿಸುತ್ತೇವೆ. ಭಕ್ತರಿಗೆ ಬೇಡವಾದ ಗುಮ್ಮಹೊಲ ಚರ್ಚ್ ಗುರುಗಳ ಬಗ್ಗೆ ನಿಯೋಗವೊಂದು ಬಿಷಪ್ ಅವರನ್ನ ಖುದ್ದು ಭೇಟಿಯಾಗಿ ಮನವರಿಕೆ ಮಾಡಿದ್ರು. ಬಿಷಪ್ ಅವರು ಕೂಡ ಮೃದು ಧೋರಣೆ ತೋರುತ್ತಿರುವುದಾಗಿ ಸಹಜವಾಗಿಯೇ ಚರ್ಚ್ ನಂಬಿಕೊಂಡು ಬಂದ 32 ಕುಟುಂಬಗಳ ಕ್ರೈಸ್ತ ಸಮುದಾಯವನ್ನ ನೋಯಿಸಿದೆ. ಗುಮ್ಮಹೊಲದ ಚರ್ಚ್ ಗುರುಗಳನ್ನ 1 ವಾರದೊಳಗಡೆ ವರ್ಗಾವಣೆ ಮಾಡಬೇಕು, ಇಲ್ಲವಾದಲ್ಲಿ ಬಿಷಪ್ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದೆಂದು ಚರ್ಚಿನ ಎದುರು ನಡೆಸಿದ ಖಂಡನಾ ಸಭೆಯಲ್ಲಿ ಒಕ್ಕೂರಲ ಅಭಿಪ್ರಾಯ ಕೇಳಿಬಂತು. ಅಲ್ಲದೆ ಗ್ರಾಮ ಪಂಚಾಯತಿಗೆ ಮನವಿಯನ್ನ ಕೂಡ ಸಲ್ಲಿಸಿದ್ರು. ನಾವು ಸಣ್ಣವರಿರುವಾಗಲೂ ನೋಡ್ತಾ ಇತ್ತು ಇಲ್ಲಿ ಆ ಒಂದು ಕ್ರೈಸ್ತ ಬಾಂಧವರು ಮತ್ತು ಹಿಂದೂ ಧರ್ಮದವರು ಅಥವಾ ಮುಸ್ಲಿಮರು ಇಲ್ಲಿ ಯಾವ ರೀತಿ ಬದುಕ್ತಾ ಇದ್ದೇವೆ ಅನ್ನೋದು, ಮತ್ತೆ ಇಲ್ಲಿಯ ಕೆಲಸಗಾರರಿಗೆ ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ಬಂದಂತ ಧರ್ಮಗುರುಗಳು ತುಂಬಾ ಸ್ಪಂದನೆ ಕೊಡ್ತಾ ಇದ್ರು. ಹಿಂದಿನ ಗ್ರೆಗರಿ ಅವರಾಗಲಿ, ಡೆನ್ನಿಸ್ ಅವರಾಗಲಿ, ನಂತರ ಮೊನ್ನೆ ಹೋದಂತ ವಿನ್ಸೆಂಟ್ ರಾಗಲಿ, ಅವರೆಲ್ಲ ಜನರೊಟ್ಟಿಗೆ ಹೇಗೆ ಬೆರೀತಾ ಇದ್ರು ಅಂತ ಹೇಳಿದ್ರೆ ಅಷ್ಟು ಒಂದು ಗೌರವ ಕೊಡ್ತಾ ಇದ್ರು. ಇಲ್ಲಿ ಜನರು ಎಲ್ಲರೂ ಗೌರವ ಕೊಡ್ತಾ ಇದ್ರು. ಹಿಂದೆ ಗ್ರೆಗರಿ ಅವರು ಇರುವಾಗ ಚರ್ಚ್ ಕಟ್ಟಲಿಕ್ಕೆ ಹೊರಟರು, ಎಲ್ಲ ಧರ್ಮದವರು ಹಣ ಕೊಟ್ಟಿದ್ದಾರೆ. ಕೇವಲ ಇವರಿಗೆ ಒಂದು ವಿಲಾಸಿ ಜೀವನ ನಡೆಸಲಿಕ್ಕೆ ಫಾದರ್ ಅವರಿಗೆ ಅಂತ ಹೇಳಿ ಕೊಟ್ಟಿದ್ದಲ್ಲ. ಎಲ್ಲರೂ ನಮ್ಮ ಊರಿನ ಕ್ರೈಸ್ತ ಬಾಂಧವರಿಗೆ ಒಂದು ದೇವಸ್ಥಾನ ಬೇಕು ಅನ್ನುವ ಮಟ್ಟದಲ್ಲಿ ಎಲ್ಲರೂ ಹಣ ಕೊಟ್ಟಿದ್ದಾರೆ. ಆ ಹಣದಲ್ಲಿ ಕಟ್ಟಿದಂತಹ ಚರ್ಚ್ ಇವತ್ತು ಯಾರೋ ಒಬ್ಬರ ಜೀವನ ನಡೆಸಲಿಕ್ಕೆ ಅದನ್ನು ಉಪಯೋಗಿಸಿದ್ರೆ ದೊಡ್ಡ ತಪ್ಪಾಗ್ತದೆ. ಮತ್ತೆ ಇಲ್ಲಿ ಒಳಗೆ ಹೋಗ್ಲಿಕ್ಕೆ, ಸ್ಮಶಾನಕ್ಕೆ ಹೋಗ್ಲಿಕ್ಕೆ ತೊಂದರೆ ಕೊಡುವುದು, ಮತ್ತೆ ಪಿಸ್ತೂಲ್ ಇದೆ ಅಂತ ಹೇಳುವುದು, ಅದನ್ನೆಲ್ಲ ಇಲ್ಲಿ ಬೆಳೆ ಪಂಚಾಯತ್ನಲ್ಲಿ ನಡೆಯುವುದಿಲ್ಲ ಅಂತ ಅವ್ರಿಗೆ ಹೇಳ್ತೇವೆ. ಬಂದವರು ಇದು ಚರ್ಚ್ ಅವರದ್ದು ಅಂತ ಹೇಳ್ತಾ ಇದ್ದಾರೆ. ಅವರದ್ದು ಹೇಗೆ ಆಗುವುದು? ನಮ್ಮ ಫಾದರ್ ಗ್ರೆಗೋರಿ ಅವರು ಇರುವಾಗ ಇಲ್ಲಿಯ ಜನರು ಬೆಳಿಗ್ಗೆ ಎದ್ದು ರಾತ್ರಿ ಆಗುವ ತನಕ ಎಲ್ಲೆಲ್ಲಿ ಎಲ್ಲ ಹೋಗಿ ಚರ್ಚಿಗೆ ಎಲ್ಲ ದೇಣಿಗೆ ಒಟ್ಟು ಮಾಡಿ ನಾವು ಇಷ್ಟು ಕಷ್ಟದಿಂದ ಮಾಡಿದ ಚರ್ಚ್. ಅವರ ಫಾದರ್ ಬಿಷಪ್ ಎಲ್ಲರೂ ಹೇಳೋದು ಅವರ ಚರ್ಚ್ ಅಂತೆ. ಮತ್ತು ನಮ್ಗೆ ಇಲ್ಲಿ ಡೈರೆಕ್ಟರ್ ಆಗಿ ಯಾರು ಗುರುಗಳು ಬರ್ತಾರೆ ಆ ಗುರುಗಳ ಅವರು ಇದು ಪೂಜೆ ಎಲ್ಲ ಮಾಡ್ಲಿಕ್ಕೆ ಮಾತ್ರ ಇದ್ದು ಸ್ವಲ್ಪ ಸಣ್ಣ ಇದು ಚರ್ಚ್ ಕಟ್ಟಿದ್ದು ಅವರು ಇದಕ್ಕೆ ಅಂತೆ. ನಮ್ಗೆ ಜನರಿಗೆ ಯಾರಿಗೂ ಇದರಲ್ಲಿ
ಹಕ್ಕಿಲ್ಲ ಅಂತ ಹೇಳಿದ್ದಾರೆ ಮೊನ್ನೆ ನಾವು ಹೋದಲ್ಲಿ ಬಿಷಪ್ರು. ಅದು ಹೇಗೆ ಆಗ್ತದೆ ಅಂದ್ರೆ ಇಷ್ಟು ಕಷ್ಟದ ಚರ್ಚ್ ಕಟ್ಟುವಾಗ ಅವ್ರು ಎಂತ ಶಬ್ದವು ಮಾತಾಡ್ಲಿಲ್ಲ, ಈಗ ನಮ್ಗೆ ಎಂತ ಹಕ್ಕು ಇಲ್ಲ ಚರ್ಚಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದು ಬಿಷಪ್ರವರು ಸರಿಯಾ? ಮತ್ತು ಗುರುಗಳು ಅವರಿಗೆ ಬಂದಾಗ ಎಂತ ಎಲ್ಲ ಆಡಂಬರದಿಂದ ಇಲ್ಲಿದ್ದಾರೆ, ಅದನ್ನು ಹೇಳಿದ್ರು ಬಿಷಪ್ ಯಾವುದು ಅಥವಾ ಅವರ ಸ್ವಂತ ಇದು ವೈಯಕ್ತಿಕ ಇದು ಜೀವನ, ನಾವು ನಿಮ್ಗೆ ಅದು ಹೇಳೋ ಹಕ್ಕಿಲ್ಲ ಅಂತ ನಮ್ಗೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ಬಿಳುವೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿ ಸುರ್ಗೋಳಿ, ಮಾಜಿ ಅಧ್ಯಕ್ಷರಾದ ವೈ ಕರುಣಾಕರ್ ಶೆಟ್ಟಿ, ಉದಯ್ ಪೂಜಾರಿ, ಶಾಂತಿ ಡೇಸಾ, ಸಿಲ್ವಿಯಾ ಫ್ಲೋರೆಸ್, ಸ್ಯಾಂಡ್ರಾ ಸ್ಯಾಮ್ಸನ್, ಪ್ರೇಮ್ ಫ್ಲೋರೆಸ್ ಮೊದಲಾದವರು ಈ ವೇಳೆ ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ. ನಮಗೆ ಆದ ತುಂಬಾ ತೊಂದರೆಯಿಂದ ನಾವು ತುಂಬಾ ಮನ ನೊಂದ್ಕೊಂಡಿದ್ದೇವೆ. ನಮಗೆ ಯಾವ ಕಡೆ ನಾವು ಚರ್ಚಿಗೆ ಬರಲಿ, ಎಲ್ಲಿ ಹೋಗ್ಲಿ, ನಮಗೆ ಬೆದರಿಕೆ ತುಂಬಾ ಇದೆ ಈ ಫಾದರಿಂದ. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ತುಂಬಾ ಬೇಸರ ಅಂದ್ರೆ ತುಂಬಾ ಬೇಸರ ಆಗ್ತಾ ಇದೆ. ಯಾರಾದ್ರೂ ಮಾತಾಡಲಿಕ್ಕೆ ಹೋದ್ರೆ ಒಬ್ಬರೇ ಬರ್ಬೇಕು, ಇಲ್ಲಾಂದ್ರೆ ಶೂಟ್ ಮಾಡ್ತೇನೆ, ಫೈರಿಂಗ್ ಮಾಡ್ತೇನೆ ಅಂತ ತುಂಬಾ ಬೆದರಿಕೆ ಆಗ್ತಾ ಇದ್ದಾರೆ. ನಮಗೆ 3 ತಿಂಗಳಾಯ್ತು ನಾವು ಚರ್ಚಿಗೆ ಹೋಗ್ತಾ ಇಲ್ಲ, ನಮ್ಗೆ ಹೋಗ್ಲಿಕ್ಕೂ ಬಿಡುದಿಲ್ಲ. ಈಗ ನೋಡ್ತಿರಲ್ಲ, ಅಲ್ಲಿ ಗೇಟಿಗೆ ಬೀಗ ಹಾಕಿದ್ದಾರೆ. ಮೊನ್ನೆ ಒಂದು ಸ್ಮಶಾನ ಕ್ಲೀನ್ ಮಾಡ್ಲಿಕ್ಕಿದೆ, ಅಲ್ಲಿ ಸಹ ಬೀಗ ಹಾಕಿ ಇಟ್ಟಿದ್ದಾರೆ. ಬರುವಾಗ ಪುನಃ ನಮ್ಗೆ ಗೇಟಿಗೂ ಸಹ ಬೀಗ ಹಾಕಿದ್ದಾರೆ. ಈ ತರ ಮಾಡೋ ಫಾದರ್ ನಮ್ಗೆ ಯಾವಾಗ್ಲೂ ಬೇಡ. ಇದಕ್ಕಿಂತ ಮುಂಚೆ ಫಾದರ್ ಬಂದಿದ್ದಾರೆ, 14 ವರ್ಷ, 13 ವರ್ಷ, 15 ವರ್ಷ ಎಲ್ಲ ನಿಂತು ಹೋಗಿದ್ದಾರೆ. ಇದೇ ಫಾದರ್ ಈ ತರ ಮಾಡಿದ್ದು ಇದು ಫಸ್ಟ್ ಟೈಮ್ ನಮ್ಗೆ. 60 ವರ್ಷದ ಇತಿಹಾಸದಲ್ಲಿ ಇದೊಂದು ಫಸ್ಟ್ ಟೈಮ್ ನಮ್ಗೆ ಆಗ್ತಾ ಇರೋದು. ಅದಕ್ಕೋಸ್ಕರ ದಯಮಾಡಿ ನಮ್ಗೊಂದು ನ್ಯಾಯ ಒದಗಿಸಿಕೊಡಿ.